ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSC ವ್ಲಾಗ್ಸ್. ಈ ವಿಡಿಯೋ ನಿನ್ನೆ ನೀವು ನೋಡಿರುವಂತಹ ಶನಿ ಮಹಾತ್ಮೆಯ ಮುಂದುವರೆದಂತಹ ಭಾಗ ಇದು. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗಾದರೆ ಮಾತ್ರ ನಿಮಗೆ ಮುಂದಿನ ಕತೆ ಅರ್ಥ ಆಗೋದು. ಇವಾಗ ಕತೆನ ಕೇಳಿ. ಆಗ ವಿಕ್ರಮರಾಜನು ಶನಿದೇವನನ್ನು ವ್ಯರ್ಥವಾಗಿ ನಿಂದಿಸಿದ್ದರಿಂದ ಅವನು ತನಗೆ ಕಷ್ಟ ಕೊಡದೆ ಬಿಡುವುದಿಲ್ಲ ಎಂದು ಚಿಂತಾಕ್ರಾಂತನಾದನು. ಆದರೆ ಸಭೆಯಲ್ಲಿದ್ದ ಎಲ್ಲರೂ ಶನಿದೇವನು ಅವನ ಶಿಕ್ಷೆಯನ್ನು ಕೊಡದೆ ಇರಲಾರನು. ಆದರೆ ಅವನ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅವನ ಶಿಕ್ಷೆಯನ್ನು ಎದುರಿಸುವ ಧೈರ್ಯವನ್ನು ನಿನಗೆ ಕೊಡಲಿ ಎಂದು ಅವನು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಆ ಶಕ್ತಿಯನ್ನು ಕೊಡುವನು ಎಂದು ಹೇಳಿ ಪಂಡಿತರೆಲ್ಲರೂ ರಾಜನಿಗೆ ಹೇಳಿದರು. ಅವನು 7.5 ವರ್ಷ ಪೀಡೆಯನ್ನು ಕೊಡುವನು. ಮನಸ್ಸು ಕೊಟ್ಟವನು ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದು ಕೇಳಿರಿ. ಕುದುರೆಯ ನಾಲನ್ನು ತೆಗೆದುಕೊಂಡು ಅದರಿಂದ ಶನಿ ಪ್ರತಿಮೆಯನ್ನ ಮಾಡಬೇಕು. ಆಮೇಲೆ ತೈಲದಿಂದ ಅಭಿಷೇಕ ಮಾಡಬೇಕು. ಮಣ್ಣಿನ ಕೊಡದ ಮೇಲೆ ಅವನ ಪ್ರತಿಮೆಯನ್ನ ಸ್ಥಾಪಿಸಬೇಕು. ಬ್ರಾಹ್ಮಣರಿಂದ ಶನಿಯ ಜಪ 23,000 ಮಾಡಿಸಬೇಕು. ಜಪ ಮುಗಿದ ಮೇಲೆ ಹವನ ಮಾಡಬೇಕು. ಬ್ರಾಹ್ಮಣರನ್ನ ಶನಿಯೆಂದು ತಿಳಿದು ಅವರಿಗೆ ದಕ್ಷಿಣೆ ದಾನ ಕೊಡಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ತೃಪ್ತಿಪಡಿಸಬೇಕು. ಇದರಿಂದ ಶನಿದೇವನು ಪ್ರಸನ್ನನಾಗುವನು. ಆಗ ವಿಕ್ರಮರಾಜನು ಪಂಡಿತರು ಹೇಳಿದ ಹಾಗೆ ಶ್ರದ್ಧೆಯಿಂದ ಶನಿದೇವರನ್ನ ಪೂಜಿಸುತ್ತಿದ್ದನು. ಒಂದು ದಿವಸ ಶನಿದೇವನು ಕುದುರೆಗಳನ್ನ ಮಾರುವ ನೆಪದಲ್ಲಿ ವೇಷವನ್ನ ಬದಲಿಸಿಕೊಂಡು ಬಂದನು. ಶನಿದೇವನು ಎಂದು ಯಾರಿಗೂ ಗೊತ್ತಾಗಲಿಲ್ಲ. ವಿಕ್ರಮನು ಆ ಕುದುರೆಗಳ ಬೆಲೆಯನ್ನ ವಿಚಾರಿಸಿದನು. ಕುದುರೆಯ ಮೇಲೆ ಹತ್ತಿ ನೋಡಿರಿ, ಆಗ ಇವುಗಳ ಬೆಲೆಯು ನಿಮಗೆ ಗೊತ್ತಾಗುತ್ತದೆ ಎಂದು ಶನಿದೇವನು ನುಡಿದನು. ಆಗ ವಿಕ್ರಮರಾಜನು ಕುದುರೆಯ ಮೇಲೆ ಏರಿದನು. ಕುದುರೆಯು ಅತಿ ಉತ್ತಮವಾಗಿ ಓಡುತ್ತಿತ್ತು. ಚಾಬೂಕದಿಂದ ಒಂದು ಕುದುರೆಗೆ ಒಂದು ಏಟು ಹೊಡೆದನು. ಆಗ ಅದು ಅತಿ ವೇಗವಾಗಿ ಒಂದು ಮಹಾರಣ್ಯಕ್ಕೆ ಕರೆದುಕೊಂಡು ಬಂದಿತು. ಆ ಅರಣ್ಯದಲ್ಲಿ ಒಂದು ನದಿಯ ದಂಡೆಯ ಮೇಲೆ ಕುದುರೆಯು ಬಂದು ನಿಂತಿತು. ಆಗ ರಾಜನು ಕುದುರೆಯ ಮೇಲಿಂದ ತೆಳಗೆ ಇಳಿದನು. ಆ ಕುದುರೆಯು ಮಾಯವಾಯಿತು. ಹಾಗೆ ಅಲ್ಲಿದ್ದಂತಹ ನದಿಯು ಕೂಡ ಮಾಯವಾಯಿತು. ಇದನ್ನೆಲ್ಲ ಕಂಡು ರಾಜನಿಗೆ ಆಶ್ಚರ್ಯವಾಯಿತು. ಸೂರ್ಯನು ಅಸ್ತಂಗತನಾದ್ದರಿಂದ ಎಲ್ಲ ಕಡೆಗೂ ಅಂಧಕಾರವು ಪಸರಿಸಿತು. ಏನು ಮಾಡಬೇಕೆಂದು ಕತ್ತಲಾಯಿತು. ಆಗ ಏನು ಮಾಡಬೇಕೆಂದು ವಿಕ್ರಮನಿಗೆ ತಿಳಿಯಲಾರದೆ ಆ ರಾತ್ರಿಯನ್ನ ಅಲ್ಲಿಯೇ ಕಳೆಯುತ್ತಾನೆ. ಹಾಗೆ ಅಲ್ಲಿಂದ ಬೆಳಗಾದ ಕೂಡಲೇ ಅಲ್ಲಿಂದ ಹೊರಟು ತಾಮಲಿಂದ ಎಂಬ ನಗರಕ್ಕೆ ಬರ್ತಾನೆ. ಇತ್ತ ಕಡೆ ಉಜ್ಜಯಿನಿಯಲ್ಲಿ ಜನರು ಅರಸರ ಹಾದಿ ನೋಡುತ್ತಾರೆ. ಅರಸರು ಬಹಳ ಹೊತ್ತಾದರೂ ಬರದ್ದರಿಂದ ಅವರು ಚಿಂತೆಗೆ ಒಳಗಾಗ್ತಾರೆ. ಹಾಗೆ ಶನಿದೇವನು ನನ್ನ ಕುದುರೆಯನ್ನ ಕೊಡಿರಿ ಅಥವಾ ಅದರ ಬೆಲೆಯನ್ನ ಕೊಡಿರಿ ಎಂದು ಕೇಳತೊಡಗುತ್ತಾನೆ. ಆಗ ರಾಜನ ಸುಳಿವು ಸಿಗಲಿಲ್ಲದೆ ಅವರು ಶನಿದೇವನಿಗೆ ಕುದುರೆಯ ಬೆಲೆಯನ್ನ ಕೊಟ್ಟು ಕಳುಹಿಸುತ್ತಾರೆ. ರಾಜನು ತಾಮಲಿಂದಪುರಕ್ಕೆ ಬಂದು ಅಲ್ಲಿ ಶ್ರೀಪತಿ ಎಂಬ ವ್ಯಾಪಾರಸ್ಥನ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಾನೆ. ಅಂದು ಆ ವ್ಯಾಪಾರಸ್ಥನಿಗೆ ಬಹಳ ವ್ಯಾಪಾರ ಆಗುತ್ತೆ. ಈ ಅಪರಿಚಿತ ವ್ಯಕ್ತಿಯು ನನ್ನ ಕಟ್ಟೆಯ ಮೇಲೆ ಬಂದು ಕುಳಿತಿದ್ದರಿಂದ ನನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಯಿತೆಂದು ಅವನು ತಿಳಿದುಕೊಳ್ತಾನೆ. ಹಾಗೆ ಅವನನ್ನ ಮನೆಗೆ ಕರೆದುಕೊಂಡು ಹೋಗಿ ಸವಿಯಾದ ಭೋಜನವನ್ನ ಕೊಡ್ತಾನೆ. ಹಾಗೆ ಅವನ ಮನೆಯಲ್ಲಿ ವಿಕ್ರಮರಾಜನು ವಿಶ್ರಾಂತಿಯನ್ನ ತೆಗೆದುಕೊಳ್ತಾನೆ. ಅಪರಿಚಿತ ವ್ಯಕ್ತಿಯು ಸಭ್ಯ ಗೃಹಸ್ಥರಂತೆ ಕಂಡು ಬಂದದ್ದರಿಂದ ಆ ವ್ಯಾಪಾರಸ್ಥನು ತನ್ನ ಮಗಳಾದ ಆಲೋಲಿಕೆಯನ್ನ ಅವನಿಗೆ ಕೊಡಬೇಕೆಂದು ನಿಶ್ಚಯಿಸುತ್ತಾನೆ. ಅವನ ಮಗಳು ಸೌಂದರ್ಯದಲ್ಲಿ ಹೆಸರಾಗಿರ್ತಾಳೆ. ಅವಳ ಸಲುವಾಗಿ ಎಷ್ಟು ವರಗಳನ್ನು ಹುಡುಕಿದರೂ ಅವಳು ಯಾವ ವರವನ್ನು ಒಪ್ಪುತ್ತಿರಲಿಲ್ಲ. ಈಗ ಉತ್ತಮವಾದ ವರನು ನಮ್ಮ ಮನೆಗೆ ಬಂದಿರುವನು, ಅವನನ್ನ ಮದುವೆಯಾಗುವ ಎಂದು ತನ್ನ ಮಗಳಿಗೆ ಹೇಳ್ತಾನೆ. ಆಗ ಅವನ ಮಗಳು, ನಾನು ಅವನನ್ನು ಪರೀಕ್ಷಿಸಿಲ್ಲ, ನಾನು ಪರೀಕ್ಷಿಸದೆ ಯಾರನ್ನು ಮದುವೆಯಾಗುವುದಿಲ್ಲ. ಈ ರಾತ್ರಿ ಕೇವಲ ಮಾತುಗಳ ಚಾತುರ್ಯದಿಂದ ಆತನನ್ನು ಪರೀಕ್ಷಿಸುತ್ತೇನೆ ಎಂದು ಹೇಳಿದಾಗ ರಾಜನು ಅದಕ್ಕೆ ಒಪ್ಪಿ ವ್ಯಾಪಾರಸ್ಥನು ಅದಕ್ಕೆ ಮಗಳ ಮಾತಿಗೆ ಒಪ್ಪಿ ವಿಕ್ರಮನನ್ನ ತನ್ನ ಮಗಳ ಬಳಿಗೆ ಕಳಿಸ್ತಾನೆ. ಆ ಚಿತ್ರಶಾಲೆಯಲ್ಲಿ ಹಂಸ, ಕೋಗಿಲೆ ಮುಂತಾದ ಪಕ್ಷಿಗಳ ಚಿತ್ರಗಳನ್ನು ಬಿಡಿಸಿರ್ತಾರೆ. ವಿಕ್ರಮನ ಸಲುವಾಗಿ ಮಂಚವನ್ನ ಶೃಂಗರಿಸಿದ್ದಾರೆ. ಆ ಮಂಚದ ಮೇಲೆ ಹೂವಿನ ರಾಶಿಯನ್ನ ಕೂಡ ಹಾಕಿರ್ತಾರೆ. ಆ ಚಿತ್ರಶಾಲೆಯಲ್ಲಿ ಎಲ್ಲ ಕಡೆಗಳಲ್ಲೂ ವಜ್ರ ವೈಡೂರ್ಯಗಳು ಶೋಭಿಸ್ತಾ ಇರ್ತವೆ. ಶನಿ ಮಹಾತ್ಮನೇ ಶನಿದೇವನೇ ಕಷ್ಟ ಕೊಡುವುದಕ್ಕಾಗಿ ಇಲ್ಲಿಗೆ ಕರೆದುಕೊಂಡು ಬಂದಿರಬಹುದು ಎಂದು ಆ ರಾಜನು ಮನಸ್ಸಿನಲ್ಲಿ ಅಂದುಕೊಂಡು
ವಿಚಾರ ಮಾಡುತ್ತಾ ಪಲ್ಲಂಗದ ಮೇಲೆ ಮಲಗಿಕೊಳ್ತಾನೆ. ಅವನಿಗೆ ಬೇಗನೆ ನಿದ್ರೆ ಹತ್ತುತ್ತದೆ. ನಂತರ ವ್ಯಾಪಾರಸ್ಥನ ಮಗಳಾದ ಆಲೋಲಿಕೆಯು ಆರತಿನ ತೆಗೆದುಕೊಂಡು ಕೋಣೆಯೊಳಗೆ ಪ್ರವೇಶ ಮಾಡ್ತಾಳೆ. ಆಗ ಅವಳ ಕೊರಳಲ್ಲಿ ಮುತ್ತಿನ ಹಾರವು ಶೋಭಿಸ್ತಾ ಇರುತ್ತದೆ. ಅವಳ ಕಾಲಲ್ಲಿ ಪೈಜಣವು ಘಲ್ ಘಲ್ ಎಂದು ಸಪ್ಪಳ ಮಾಡ್ತಾ ಇರುತ್ತೆ. ಅವಳು ಅರಸನ ಮುಂದೆ ಬಂದು ನಿಂತ್ಕೊಂತಾಳೆ. ಅವನು ಹಾಸಿಗೆಯಿಂದ ಏಳೋದಿಲ್ಲ. ಅವಳು ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಅವನಿಗೆ ಸಿಂಪಡಿಸ್ತಾಳೆ. ಹೀಗೆ ಎಷ್ಟೇ ಪ್ರಯತ್ನ ಮಾಡಿದರೂ ರಾಜನಿಗೆ ಎಚ್ಚರ ಆಗೋದಿಲ್ಲ. ಇದರಿಂದ ಅವಳಿಗೆ ನಿರಾಶೆ ಆಗುತ್ತೆ. ಅವಳು ಉಪಾಯವಿಲ್ಲದೆ ಅವಳು ತನ್ನ ಕೊರಳಲ್ಲಿಯ ಮುತ್ತಿನ ಹಾರವನ್ನು ಒಂದು ಗೂಟಕ್ಕೆ ತೆಗೆದು ಹಾಕಿ ಮಲಗಿಕೊಳ್ತಾಳೆ. ಅವಳಿಗೆ ಬೇಗನೆ ನಿದ್ರೆ ಹತ್ತಿ ಬಿಡುತ್ತೆ. ತುಸು ಸಮಯದ ನಂತರ ರಾಜನಿಗೆ ಎಚ್ಚರ ಆಗುತ್ತೆ. ಕಣ್ಣು ತೆಗೆದು ನೋಡಿದಾಗ ರಾಜನ ಮಗಳು ಮಲಗಿರುವುದು ಕಾಣಿಸುತ್ತೆ. ಅವಳ ಸಂಗಡ ನಾನು ಹೇಗೆ ಮಾತನಾಡೋದು ಅಂತ ವಿಚಾರ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಚಮತ್ಕಾರವನ್ನು ಅವನು ನೋಡ್ತಾನೆ. ಚಿತ್ರದಲ್ಲಿರುವಂತಹ ಹಂಸ ಪಕ್ಷಿಯು ಸಜೀವವಾಗಿ ಅವಳ ಗೂಟಕ್ಕೆ ಹಾಕಿದ್ದ ಮುತ್ತಿನ ಹಾರವನ್ನು ನುಂಗಿಬಿಡುತ್ತೆ. ವಿಕ್ರಮನು ಅದನ್ನು ನೋಡಿ ಬೆರಗಾಗ್ತಾನೆ. ಏನು ಮಾಡಬೇಕು ಎಂದು ತಿಳಿಯಲಾಗದೆ ಸುಮ್ಮನೆ ಕೂತಿರ್ತಾನೆ. ಅಷ್ಟರಲ್ಲಿ ಹಂಸವು ಆ ಹಾರವನ್ನು ಸಂಪೂರ್ಣವಾಗಿ ಅದು ನುಂಗಿಬಿಡುತ್ತೆ. ಇದು ಶನಿ ಮಹಾತ್ಮನ ಆಟವೆಂದು ತಿಳಿದು ವಿಕ್ರಮನು ಹಾಗೆ ಮಲಗಿಕೊಳ್ತಾನೆ. ಬೆಳಗಾದ ಕೂಡಲೇ ಆ ತರುಣಿ ಹಾಸಿಗೆಯಿಂದ ಏಳ್ತಾಳೆ. ಆ ವ್ಯಾಪಾರಸ್ಥನ ಮಗಳು ಏಳ್ತಾಳೆ. ಎದ್ದ ತಕ್ಷಣ ಅವಳ ದೃಷ್ಟಿಯು ತಾನು ಗೂಟಕ್ಕೆ ಹಾಕಿದ್ದ ಹಾರದ ಕಡೆ ಹೋಗುತ್ತೆ. ಆದರೆ ಅಲ್ಲಿ ಹಾರ ಇರೋದಿಲ್ಲ. ಅವಳು ಗಾಬರಿ ಆಗ್ತಾಳೆ. ನಾನಲ್ಲದೆ ಬೇರೆ ಯಾರೂ ಇಲ್ಲಿ ಪ್ರವೇಶಿಸಿಲ್ಲ. ಅಂದ ಬಳಿಕ ಇಲ್ಲಿರುವಂತಹ ಈ ಆಗಂತುಕನೇ ಆ ಹಾರವನ್ನು ಕದ್ದಿರಬಹುದೆಂದು ಭಾವಿಸಿ ಮಹಾಭಾವನೆ ಅವನನ್ನ ಎಬ್ಬಿಸಿ ಕೇಳ್ತಾಳೆ. ಮಹಾಭಾವನೆ, ಗೂಟಕ್ಕೆ ಹಾಕಿದ್ದ ಹಾರವು ಮಾಯವಾಗಿದ್ದೆ. ನಾವಿಬ್ಬರಲ್ಲದೆ ಬೇರೆ ಯಾರು ಒಳಗೆ ಪ್ರವೇಶಿಸಿಲ್ಲ. ತಾವು ಏನಾದರೂ ತೆಗೆದುಕೊಂಡಿರುವಿರಾ ಎಂದು ಅವಳು ಕೇಳ್ತಾಳೆ. ಆಗ ವಿಕ್ರಮರಾಜನು ಹೇಳ್ತಾನೆ, ನಡುರಾತ್ರಿಯಲ್ಲಿ ನನಗೆ ಎಚ್ಚರವಾದಾಗ ಈ ಚಿತ್ರದಲ್ಲಿರುವ ಹಂಸ ಪಕ್ಷಿಯು ಸಜೀವವಾಗಿ ಹಾರವನ್ನು ನುಂಗಿತು ಎಂದು. ಇದನ್ನು ಅವಳು ನಂಬುವುದಿಲ್ಲ. ಇಂತಹ ಪವಾಡದ ಆಟ ನನ್ನ ಮುಂದೆ ನಡೆಯದು ಎಂದು ತನ್ನ ತಂದೆಯ ಬಳಿಗೆ ಹೋಗಿ ಎಲ್ಲ ವೃತ್ತಾಂತವನ್ನ ಹೇಳ್ತಾಳೆ. ಆದರೆ ಅವಳ ತಂದೆಯು ಕೋಪಿಷ್ಠನಾಗಿ ವಿಕ್ರಮನನ್ನು ಕುರಿತು ಈ ರೀತಿ ಹೇಳ್ತಾನೆ, ನಿನಗೆ ಎಲ್ಲ ರೀತಿಯಿಂದಲೂ ಆದರ ಸತ್ಕಾರಗಳನ್ನು ಮಾಡಿದೆನು. ನನ್ನ ಮಗಳನ್ನು ನಿನಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಮಾಡಿದೆನು. ಆದರೆ ನೀನು ಕೃತಜ್ಞನಾದ ನೀನು ನನ್ನ ಮಗಳ ಹಾರವನ್ನ ಕದ್ದಿರುವಿ. ಹಂಸವು ಹಾರವನ್ನ ನುಂಗಿತೆಂದು ಸುಳ್ಳು ಹೇಳುತ್ತಿರುವಿ. ಹಾರವನ್ನ ಸುಮ್ಮನೆ ಕೊಡು, ಇಲ್ಲದಿದ್ದರೆ ನೀನು ಹಿಂದಗಡೆಯಿಂದ ಪಾಶ್ಚಾತ್ತಾಪ ಪಡಬೇಕಾಗುವುದು ಎಂದು. ವಿಕ್ರಮನು ಅತ್ಯಂತ ನಮ್ರತೆಯಿಂದ ನುಡಿದನು, ಹಂಸವು ಹಾರವನ್ನು ನುಂಗಿದ್ದು ನಿಜ. ನನ್ನ ಬಳಿಯಲ್ಲಿ ನಿಮ್ಮ ಹಾರವಿಲ್ಲ. ನಾನು ನಿಮ್ಮ ಹಾರವನ್ನು ಕದ್ದಿರುವುದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವನಿಗೆ ವ್ಯಾಪಾರಸ್ಥನಿಗೆ ಮತ್ತಷ್ಟು ಕೋಪ ಬರುತ್ತೆ. ಸಿಟ್ಟಿನಿಂದ ಸೇವಕರಿಗೆ ಈ ರೀತಿ ಆಜ್ಞೆ ಮಾಡ್ತಾನೆ, ಈ ಮನುಷ್ಯನನ್ನು ಹಿಡಿದು ಮನಬಂದಂತೆ ಹೊಡೆಯಿರಿ. ಹೊಡೆಯದೆ ಅವನು ತಾನು ಹಾರವನ್ನು ಕದ್ದಿಲ್ಲ ಎಂದು ಸುಳ್ಳು ಹೇಳ್ತಾ ಇದ್ದಾನೆ. ಹೊಡೆಯದೆ ಅವನು ತಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ. ಕೂಡಲೇ ಸೇವಕರು ಅವನನ್ನು ಹಿಡಿದು ಮನಬಂದಂತೆ ಹೊಡೆಯುತ್ತಾರೆ. ಆದರೆ ವ್ಯಾಪಾರಸ್ಥನು ವಿಕ್ರಮನನ್ನು ಕುರಿತು ಮತ್ತೆ ಕೇಳ್ತಾನೆ, ನಮ್ಮ ಹಾರವನ್ನು ಕೊಟ್ಟು ಬಿಡು ಎಂದು. ಅವನು ನನ್ನ ಹತ್ತಿರ ಹಾರವಿಲ್ಲವೆಂದು ಹೇಳ್ತಾನೆ. ಅವನ ಹತ್ತಿರ ಹಾರವಿಲ್ಲ ಎಂದ ಮೇಲೆ ಅವನು ಎಲ್ಲಿಂದ ಕೊಡುವನು? ಆಗ ವ್ಯಾಪಾರಸ್ಥನು ಈ ಸುದ್ದಿಯನ್ನು ಅಲ್ಲಿ ಅರಸನಾದ ಚಂದ್ರಸೇನನಿಗೆ ಹೇಳ್ತಾನೆ. ಅರಸನು ವಿಕ್ರಮನನ್ನು ಸೇವಕರನ್ನು ಕಳಿಸಿ ವಿಕ್ರಮನನ್ನು ರಾಜ್ಯಸಭೆಗೆ ತರಲು ಕರೆ ಕಳುಹಿಸ್ತಾನೆ. ವಿಕ್ರಮನು ಅರಸನ ಮುಂದೆ ಬಂದು ನಿಲ್ತಾನೆ. ಅರಸನು ವಿಕ್ರಮನನ್ನ ಕುರಿತು, ನಿನ್ನ ಬಳಿಯಲ್ಲಿರುವ ಹಾರವನ್ನು ಆ ವ್ಯಾಪಾರಸ್ಥನಿಗೆ ಕೊಟ್ಟು ಬಿಡು, ವ್ಯರ್ಥವಾಗಿ ಪ್ರಾಣಕ್ಕೆ ಎಡೆಯಾಗಬೇಡ ಅಂತ. ಆಗ ವಿಕ್ರಮನು, ಮಹಾರಾಜನೇ, ಮುತ್ತಿನ ಹಾರವನ್ನು ನಾನು ಕದ್ದವನಲ್ಲ, ಅಸತ್ಯ ಮಾತನ್ನು ನಾನು ಎಂದೂ ಆಡೆನು. ಮುತ್ತಿನ ಹಾರವು ಮಾಯವಾದ ಅಘಟಿತ ಘಟನೆಯನ್ನು ಮಾತ್ರ ನಾನು ಕಂಡಿರುವೆನು. ಹಂಸವು ಸಜೀವವಾಗಿ ಹಾರವನ್ನು ನುಂಗಿತು. ಅದರ ವಿವರಗಳನ್ನು ಯಾರಿಂದಲೂ ನಂಬಲು ಸಾಧ್ಯವಿಲ್ಲ. ನನಗೆ ಗ್ರಹವು ಪ್ರತಿಕೂಲವಾಗಿರುವುದರಿಂದ ಹೀಗೆ ಆಗುತ್ತಿರುವುದು. ನನಗೆ ಹೇಗಾದರೂ ಮಾಡಿ ಕ್ಷಮೆಯನ್ನ ಮಾಡಿರಿ, ನನ್ನ ಮೇಲೆ ದಯೆ ತೋರಿಸಿರಿ ಎಂದು ಬಿನ್ನವಿಸಿದನು. ಈ ಮಾತುಗಳನ್ನ ಕೇಳಿ ಅರಸನು ಕ್ರೋಧ ಸಂತೃಪ್ತನಾದನು. ಸೇವಕರನ್ನ ಕುರಿತು ಈ ರೀತಿಯಾಗಿ ಆಜ್ಞೆ ಮಾಡಿದನು, ಇವನ ಕೈಕಾಲುಗಳನ್ನು ಕಡಿದು ಊರ ಹೊರಗೆ ಒಗೆಯಿರಿ. ಇವರಿಗೆ ಯಾರು ಅನ್ನ ನೀರನ್ನು ಕೊಡಬೇಡಿರಿ. ಯಾರಾದರೂ ಕೊಟ್ಟರೆ ಅವರು ಶಿಕ್ಷೆಗೆ ಅರ್ಹರಾಗುತ್ತಾರೆ ಎಂದು ಆಜ್ಞೆಯನ್ನ ಹೊರಡಿಸುತ್ತಾನೆ.
ಆದರೆ ವಿಕ್ರಮರಾಜನಿಗೆ ಕೈಕಾಲುಗಳಿಲ್ಲದ್ದರಿಂದ ಅತ್ಯಂತ ವೇದನೆಯಾಗುತ್ತದೆ. ಜನರು ಇವನನ್ನ ನೋಡಿ ಕರುಣೆಯನ್ನ ಪಡ್ತಾರೆ. ಆದರೆ ರಾಜಾಜ್ಞೆಯ ಭೀತಿಯಿಂದ ಅವರು ಸುಮ್ಮನೆ ಹೋಗ್ತಾ ಇರ್ತಾನೆ. ಆಗ ಶನಿದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ. ಇದರಿಂದ ಚಂದ್ರರಾಜನ ಮನಸ್ಸಿನಲ್ಲಿ ದಯಾಭಾವವು ಉದಯವಾಗುತ್ತದೆ. ವಿಕ್ರಮನಿಗೆ ಒಂದು ದಿವಸ ಒಬ್ಬ ಸ್ತ್ರೀಯು ಅದೇ ಮಾರ್ಗದಿಂದ ತಾಮಲಿಂಗಪುರಕ್ಕೆ ಹೋಗುತ್ತಾಳೆ. ಅವಳು ಉಜ್ಜಯಿನಿಯವಳು. ಅವಳ ಗಂಡನೇ ಮನೆಯ ತಾಮಲಿಂಗಪುರ. ಅವಳು ತನ್ನ ಗಂಡನೊಡನೆ ಮಾವನ ಮನೆಗೆ ಹೋಗ್ತಾ ಇರ್ತಾಳೆ. ವಿಕ್ರಮರಾಜನನ್ನ ನೋಡಿ ಅವಳು ಅವನ ಪಾದದ ಮೇಲೆ ಬಿದ್ದು ನಮಸ್ಕಾರವನ್ನ ಮಾಡ್ತಾಳೆ. ನಿನಗೆ ಕಲ್ಯಾಣವಾಗಲಿ, ಉಜ್ಜಯಿನಿಯಲ್ಲಿ ಎಲ್ಲರೂ ಹೇಗಿದ್ದಾರೆ ಅಂತ ರಾಜನು ಕೇಳ್ತಾನೆ. ಆಗ ಗಾಣಗಿತ್ತಿ, ಉಜ್ಜಯಿನಿ ಎಲ್ಲರೂ ಕ್ಷೇಮದಿಂದ ಇರುವರು, ಆದರೆ ತಮಗೆ ಹೇಗೆ ಈ ಅವಸ್ಥೆ ಉಂಟಾಯಿತೆಂದು ತಿರುಗಿ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ವಿಕ್ರಮರಾಜನು, ಇದೆಲ್ಲವೂ ನನ್ನ ಕರ್ಮಫಲದಿಂದ ಈಗಾಯಿತು ಎಂದು ತನ್ನ ವೃತ್ತಾಂತವೆಲ್ಲವನ್ನು ಆಕೆಗೆ ಹೇಳ್ತಾನೆ. ಆಗ ಆ ಗಾಣಗಿತ್ತಿಯು ವಿಕ್ರಮನನ್ನು ತನ್ನ ಬಂಡಿಯಲ್ಲಿ ಕೂಡಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬರ್ತಾಳೆ. ಆದರೆ ಅವಳ ಮಾವನಿಗೆ ಬಹಳ ಗಾಬರಿಯಾಗುತ್ತೆ. ರಾಜನಿಗೆ ಈ ಸುದ್ದಿ ಮುಟ್ಟಿದರೆ ನಮ್ಮ ಅವಸ್ಥೆ ನೆಟ್ಟಗಾಗಲಿಕ್ಕಿಲ್ಲವೆಂದು ಬಗೆದು ಅವನು ಮಹಾರಾಜನ ಬಳಿಗೆ ಓಡಿ ಹೋಗಿ, ನೀವು ಕೈಕಾಲು ಕಡೆದು ಒಗೆದವನನ್ನ ನಿಮ್ಮ ಅಪ್ಪಣೆಯಾದರೆ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಅಂತ ಹೇಳ್ತಾನೆ. ಆಗ ಅರಸನು, ಪರದುಃಖ ದಯಾಶೀಲನೆ, ದೀನನು ಅನಾಥನು ಆಗಿರುವ ಆ ಮನುಷ್ಯನನ್ನು ನಿಮ್ಮ ಮನೆಗೆ ಕರೆದೊಯ್ದು ಅನ್ನ ವಸ್ತ್ರಗಳನ್ನಿಟ್ಟು ರಕ್ಷಿಸಿ ಪುಣ್ಯವಂತನಾಗು ಎಂದು ಅಪ್ಪಣೆಯನ್ನ ಕೊಡ್ತಾನೆ. ಅಪ್ಪಣೆಯನ್ನ ಪಡೆದುಕೊಂಡು ಮನೆಗೆ ಬರಲು ವಿಕ್ರಮನು, ನಮ್ಮ ಮನೆಯಲ್ಲಿ ವಿಕ್ರಮನಿರುವನೆಂದು ನೀವು ಯಾರಿಗೂ ಹೇಳಬೇಡಿರಿ ಅಂತ ಹೇಳ್ತಾನೆ. ಈ ಮಾತಿಗೆ ಅವನು ಒಪ್ಪಿಕೊಳ್ತಾನೆ. ಆಗ ಆ ಗಾಣಿಗನು ಒಪ್ಪಿಕೊಳ್ತಾನೆ. ಆಗ ನೀವು ನನ್ನ ಮನೆಯಲ್ಲಿ ಗಾಣ ಹೊಡೆಯಿರಿ, ಅಂದರೆ ನಾನು ನಿಮಗೆ ಅನ್ನ ವಸ್ತ್ರಗಳನ್ನು ಕೊಡುವೆನು ಎನ್ನಲು ವಿಕ್ರಮನು, ನಾನು ಸಂತೋಷದಿಂದ ಈ ಕೆಲಸವನ್ನ ಮಾಡುತ್ತೇನೆ, ನಿಮ್ಮ ಉಪಕಾರವು ಬಹಳವಾಯಿತು ಅಂತ ಹೇಳ್ತಾನೆ. ಹೀಗೆ ವಿಕ್ರಮನು 7 ವರ್ಷಗಳನ್ನ ಕಳೆಯುತ್ತಾನೆ. ಒಂದು ದಿವಸ ಅವನು ಗಾಣದ ಮೇಲೆ ಕುಳಿತುಕೊಂಡು ದೀಪಕ ರಾಗವನ್ನ ಹಾಡ್ತಾ ಇರ್ತಾನೆ. ಅವನು ದೀಪಕ ರಾಗವನ್ನ ಹಾಡಿದ ಕೂಡಲೇ ಎಲ್ಲಾ ಕಡೆಗೂ ದೀಪಗಳು ಹತ್ತಲ್ಪಡುತ್ತವೆ. ರಾಜನ ಮಗಳಾದಂತಹ ಪದ್ಮಸೇನೆಯು ಎಲ್ಲಾ ಕಡೆಗೂ ಹತ್ತಿರತಕ್ಕಂಥ ಪ್ರಕಾಶದ ಕಡೆಗೆ ನೋಡುತ್ತಾಳೆ. ಇಷ್ಟು ದೀಪಗಳು ಒಮ್ಮಿಂದೊಮ್ಮೆಲೆ ಹೇಗೆ ಹತ್ತಿದವು ಎಂದು ಆಶ್ಚರ್ಯ ಪಡ್ತಾ ಇರ್ತಾಳೆ. ಆಗ ಅವನು ಮತ್ತೆ ಹಾಡಲು ಪ್ರಾರಂಭ ಮಾಡ್ತಾನೆ. ಮತ್ತೆ ದೀಪಗಳು ಹತ್ತಿರ್ತವೆ. ಆಗ ಆ ಪದ್ಮಸೇನೆಯು, ಈ ಮನುಷ್ಯನು ರಾಗಜ್ಞಾನವನ್ನು ಅರಿತವನು, ಅವನು ಎಲ್ಲಿ ಹಾಡುತ್ತಾ ಇದ್ದಾನೆ ಎಂಬುದನ್ನು ನೋಡ್ಕೊಂಡು ಬನ್ನಿ ಅಂತ ಸೇವಕಿಯರಿಗೆ ಆಜ್ಞೆಯನ್ನ ಮಾಡ್ತಾಳೆ. ಅವರು ನಗರದ 4 ಕಡೆಗಳಲ್ಲಿ ಶೋಧಿಸಿ ಆ ಗಾಣಿಗನ ಮನೆಯಲ್ಲಿ ಹಾಡುತ್ತಿರುವುದನ್ನು ಶೋಧಿಸಿ ಬಂದು ಪದ್ಮಸೇನೆಗೆ ತಿಳಿಸುತ್ತಾರೆ. ಆಗ ಪದ್ಮಸೇನೆಯು, ಆ ಮನುಷ್ಯನು ಹೇಗೆ ಇರಲಿ, ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರ್ರಿ, ನೀವು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ, ರಾಜನಿಗೆ ತಿಳಿಸಿ ಹೇಳುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ಕಳಿಸ್ತಾಳೆ. ಆಗ ಆ ದಾಸಿಯರು ವಿಕ್ರಮನನ್ನ ಕರೆದುಕೊಂಡು ಬರಲು ಗಾಣಿಗನ ಮನೆಗೆ ಬರ್ತಾರೆ. ಗಾಣಿಗನಿಗೆ ಹೇಳಿ ವಿಕ್ರಮನನ್ನ ಅರಮನೆಗೆ ಕರೆದುಕೊಂಡು ಹೋಗ್ತಾರೆ. ವಿಕ್ರಮರಾಜನನ್ನು ಕಂಡು ರಾಜಕುಮಾರಿಗೆ ಬಹಳ ಸಂತೋಷ ಆಗುತ್ತೆ. ನೀವು ಒಳ್ಳೆಯ ಸಂಗೀತರಿದ್ದಂತೆ ತೋರುವುದು, ಒಂದು ಹಾಡನ್ನು ಹಾಡಿರಿ ಅಂತ ಭಿನ್ನವಿಸ್ತಾಳೆ. ಆಗ ವಿಕ್ರಮನು ಹಾಡಲು ಶುರು ಮಾಡ್ತಾನೆ. ಅವನ ಕಂಠವು ಅತಿ ಮಧುರವಾಗಿರುತ್ತೆ. ಅವನು ಅತಿ ಮಧುರವಾಗಿ ಆಡ್ತಾನೆ. ರಾಜಕನ್ಯೆಯ ಅಂತಃಪುರದಲ್ಲಿ ಸಂಗೀತ ಕಚೇರಿಯು ನಡೆಯುತ್ತೆ. ಈ ಸಂಗೀತವನ್ನ ಚಂದ್ರರಾಜನು ಕೇಳಿ, ಈ ರಾಗವು ನನ್ನ ಮಗಳಾದ ಪದ್ಮಸೇನೆಯ ಅರಮನೆಯಿಂದ ಬರುತ್ತಿರುವುದು, ಅಲ್ಲಿ ಏನು ನಡೆಯುತ್ತಿದೆ ಎಂದು ಸೇವಕರನ್ನ ವಿಚಾರಿಸ್ತಾನೆ. ಸೇವಕರು, ಅಲ್ಲಿ ಒಬ್ಬ ಒಳ್ಳೆಯ ರಸಭರಿತ ಸಂಗೀತ ಕಚೇರಿಯು ಒಬ್ಬನಿಂದ ನಡೆಯುತ್ತಿದೆ ಎನ್ನಲು ರಾಜನು ನಾಳೆ ಬೆಳಗ್ಗೆ ರಾಜಕುಮಾರಿಯ ಮಹಲಿಗೆ ತೆರಳಿ ಆ ಸಂಗೀತಗಾರನನ್ನು ಭೇಟಿಯಾಗಲು ಸಂಕಲ್ಪ ಮಾಡ್ತಾನೆ. ವಿಕ್ರಮರಾಜನು ಆ ಕನ್ನಿಕೆಯ ಮಹಡಿಯ ಮೇಲೆ ಕುಳಿತುಕೊಂಡು, ಶನಿಯ ಕಾಟವು ಪ್ರಾರಂಭವಾಗಿ 7.5 ವರ್ಷಗಳು ಮುಗಿದಿದ್ದವು, ಇನ್ನು ನನ್ನ ದುರ್ದೈವವು ಎಂದು ಮುಗಿಯುತ್ತೆ, ನಾನು ಉಜ್ಜಯಿನಿಯನ್ನ ಯಾವಾಗ ನೋಡುತ್ತೇನೆಂದು ಮನದಲ್ಲಿ ವಿಚಾರ ಮಾಡ್ತಾ ಇರ್ತಾನೆ. ಆಗ ಶನಿ ಮಹಾತ್ಮ ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಶನಿದೇವನು ಅವನನ್ನ ಕುರಿತು ನುಡಿತಾನೆ, ನೀನು ನನ್ನನ್ನು ಗುರುತು ಹಿಡಿಯಲಿಕ್ಕಿಲ್ಲ, ನಿನಗೆ ಈಗ ಪೂರ್ಣ ಅನುಭವ ಬಂದಿರಬಹುದು ಎಂದು. ಅಷ್ಟರಲ್ಲಿ ಶನಿದೇವನಿಗೆ ನಮಸ್ಕಾರ ಮಾಡಲೆಂದು ವಿಕ್ರಮನು ಏಳಲು ಪ್ರಯತ್ನ ಮಾಡ್ತಾನೆ. ಆದರೆ ಅವನಿಗೆ ಕೈಕಾಲುಗಳಿಲ್ಲದ ಕಾರಣ ನೆಲದ ಮೇಲೆ ಬಿದ್ದು ಹೊರಳಾಡ್ತಾನೆ.
ಆಗ ಶನಿದೇವನು ನುಡಿತಾನೆ, ವಿಕ್ರಮನೇ, ನಿನ್ನ ಮಹಿಮೆಯು ಅಪಾರವಾದದ್ದು. ಈಗ ನಾನು ನಿನಗೆ ಪ್ರಸನ್ನನಾಗಿದ್ದೇನೆ. ನಿನಗೆ ಮನಸ್ಸಿಗೆ ಬಂದದ್ದನ್ನ ಬೇಡಿಕೋ ಎಂದು ಹೇಳ್ತಾನೆ. ಆಗ ವಿಕ್ರಮನು ಕಣ್ಣೀರು ಸುರಿಸುತ್ತಾ ನೋಡಿತಾನೆ, ಮನುಷ್ಯನಿಗೆ ಇಂಥ ಪೀಡೆಯನ್ನ ಕೊಡಬೇಡ, ಇದೇ ನಾನು ಬೇಡುವ ವರ. ಆಗ ಶನಿದೇವನ ವಿಕ್ರಮನ ವಿಶಾಲವಾದ ಅಂತಃಕರಣವನ್ನ ಕಂಡು ಸಂತೋಷ ಭರಿತನಾಗ್ತಾನೆ. ವಿಕ್ರಮನನ್ನು ಕುರಿತು ಈ ರೀತಿ ಅವನು ನುಡಿತಾನೆ, ನಿನಗೆ ಕೈಕಾಲುಗಳಿಲ್ಲ, ಆದರೆ ಅವುಗಳನ್ನ ಬೇಡದೆ ಪರರ ಸಲುವಾಗಿ ಮಾತ್ರ ವಿಚಾರ ಮಾಡುತ್ತಿರುವಿ. ನಿನ್ನ ರಾಜ್ಯವನ್ನ ಬೇಡದೆ ಪರರಿಗೆ ದುಃಖ ಕೊಡಬೇಡ ಎಂದು ಬೇಡಿದೆ. ಇದರಿಂದ ನಿನ್ನ ಅಂತಃಕರಣವು ಎಂಥ ವಿಶಾಲವಾದದ್ದು ಎಂದು ಗೊತ್ತಾಗುತ್ತೆ ಎಂದು ನುಡಿದು ದಿವ್ಯ ದೃಷ್ಟಿಯಿಂದ ವಿಕ್ರಮನ ಕಡೆಗೆ ನೋಡ್ತಾನೆ. ಆಗ ವಿಕ್ರಮನ ಕೈಕಾಲುಗಳು ಮೊದಲಿನಂತಾಗ್ತವೆ. ಆಗ ವಿಕ್ರಮನು ಶನಿದೇವನ ಪಾದದ ಮೇಲೆ ಬಿದ್ದು ಹಾಗೂ ದೈನ್ಯದಿಂದ ಬೇಡಿಕೊಳ್ಳುತ್ತಾನೆ, ನೀನು ಯಾರಿಗೂ ಪೀಡೆಯನ್ನ ಕೊಡಬೇಡ, ಇದೇ ನನ್ನ ಬೇಡಿಕೆ. ಆಗ ಶನಿದೇವನು ಹೀಗೆ ನುಡಿತಾನೆ, ವಿಕ್ರಮನೇ, ನಾನು ಎಲ್ಲಾ ದೇವತೆಗಳನ್ನು ರಾಕ್ಷಸರನ್ನೂ ಕಾಡಿರುವೆನು. ಇದೆಲ್ಲವನ್ನು ನೋಡಿದರೆ ನಾನು ನಿನಗೆ ಕೊಟ್ಟ ತೊಂದರೆ ಬಹಳವೇನಲ್ಲ. ನನ್ನ ಗುರುವನ್ನು ಕೂಡ ನಾನು ಕಾಡಿರುವೆನು. ಅಂದ ಮೇಲೆ ಉಳಿದವರ ಪಾಡೇನು? ನನ್ನ ಕಾಟಕ್ಕೆ ಹೆದರಿ ಶಿವನು ಕೈಲಾಸದಲ್ಲಿ ಕ್ಷಣವತ್ತು ಅಡಗಿಕೊಂಡಿದ್ದನು. ರಾಮಚಂದ್ರನು 14 ವರ್ಷ ವನವಾಸ ಭೋಗಿಸಬೇಕಾಯಿತು. ರಾವಣನ ಮೇಲೆ ನನ್ನ ದೃಷ್ಟಿಯು ಬೀಳಲು ಅವನು ನಾಶ ಹೊಂದಿದನು. ಹರಿಶ್ಚಂದ್ರನಿಗೆ ತನ್ನ ರಾಜ್ಯವನ್ನ ಬಿಟ್ಟು ಹೆಂಡರು ಮಕ್ಕಳನ್ನ ಮಾರಿ ಜೀವಿಸಬೇಕಾಯಿತು. ವೈಶಿಷ್ಟ್ಯನ 100 ಜನ ಮಕ್ಕಳು ಮರಣ ಹೊಂದಿದರು. ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿರಬೇಕಾಯಿತು. ಶ್ರೀಕೃಷ್ಣನಿಗೆ ಸೈಮಂತಿಕ ಮಣಿಯನ್ನು ಕದ್ದನೆಂಬ ಅಪವಾದವು ಬಂದಿತು. ಈ ರೀತಿಯಾಗಿ ನಾನು ಎಲ್ಲರನ್ನ ಕಾಡಿರುವೆನು. ನೀನು ಬಹಳ ಪರೋಪಕಾರಿಯು, ನಿನಗೆ ನಾನು ಪ್ರಸನ್ನನಾಗಿದ್ದೇನೆ. ನಾನು ನಿನಗೆ ಕೊಟ್ಟ ಪೀಡೆಯ ಕಥೆಯನ್ನು ಯಾರು ಶ್ರವಣ ಪಠಣ ಮಾಡುವರೋ ಅಂಥವರಿಗೆ ನಾನು ಪೀಡೆಯನ್ನ ಕೊಡುವುದಿಲ್ಲ. ಈ ಗ್ರಂಥದ ಶ್ರವಣ ಪಠಣ ಮಾಡದೇ ಇರುವವರನ್ನು ನಾನು ಪೀಡಿಸದೆ ಬಿಡೆನು. ಇದು ನಾನು ನೀಡಿದ ವರವು ಇದಾಗಿದೆ. ಮತ್ತೊಂದು ವಿಷಯವೇನೆಂದರೆ, ವೈಶ್ಯನ ಮನೆಯಲ್ಲಿ ಹಂಸವು ರತ್ನಹಾರವನ್ನು ನುಂಗಿದ್ದರಿಂದ ನಿನಗೆ ಅಪವಾದ ಬಂದಿತು. ಈಗ ವೈಶ್ಯನನ್ನು ಕರೆಯಿಸು. ಅವನ ಮುಂದೆಯೇ ಹಂಸವು ಸಜೀವಗೊಂಡು ತಾನು ನುಂಗಿದ ರತ್ನಹಾರವನ್ನು ಉಗುಳಿದಾಗ ನಿನಗೆ ಮೊದಲಿನ ರಾಜಭೋಗಗಳು ಲಭಿಸುವವು ಎಂದು ಆಶೀರ್ವಾದ ಮಾಡಿ, ಶನಿವಾರಕ್ಕೆ ಒಮ್ಮೆಯಾದರೂ ನನ್ನ ಮಹಾತ್ಮೆಯನ್ನ ಯಾರು ಓದುವರೋ ಅಥವಾ ಕೇಳುವರೋ ಅಂಥವರಿಗೆ ನಾನು ಪೀಡೆಯನ್ನ ಕೊಡುವುದಿಲ್ಲ ಎಂದು ಶನಿದೇವನು ನುಡಿದು ತನ್ನ ಸ್ಥಾನಕ್ಕೆ ಹೊರಟು ಹೋಗ್ತಾನೆ. ಚಂದ್ರಸೇನ ರಾಜನು ಅಲ್ಲಿಗೆ ಬಂದು ವಿಕ್ರಮನನ್ನು ಕಂಡು, ನೀನು ಯಾರು ಎಂದು ಕೇಳಿದನು. ವಿಕ್ರಮನು, ನಾನು ತಮ್ಮ ಪರಿಚಯ ಕಳ್ಳನಲ್ಲವೇ ಎಂದು. ಅದು ಇರಲಿ, ಈಗ ಶ್ರೀಪತಿ ಸಾಹುಕಾರನನ್ನ ತ್ವರೆ ಮಾಡಿ ಕರೆಯಿಸಿಕೊಳ್ಳಿರಿ, ಅನಂತರ ನನ್ನ ಸಮಾಚಾರವೆಲ್ಲವೂ ತಿಳಿದು ಬರುವುದು ಎನ್ನಲು ರಾಜನು ಶ್ರೀಪತಿ ಸಾಹುಕಾರನನ್ನು ಕರೆಯಿಸಿದನು. ವಿಕ್ರಮನು, ವೈಶ್ಯನೇ, ನಿನ್ನ ಮನೆಯ ಚಿತ್ರಶಾಲೆಗೆ ಕರೆದುಕೊಂಡು ನಡೆ. ಅಲ್ಲಿ ಈ ಹಿಂದೆ ನಡೆದ ಅಘಟಿತ ಘಟನೆಯನ್ನ ಪ್ರತ್ಯಕ್ಷ ನಿನಗೂ ರಾಜನಿಗೂ ತೋರಿಸಬೇಕಾಗಿದೆ ಎಂದು ನುಡಿಯಲು ಶ್ರೀಪತಿ ಸಾಹುಕಾರನು ಎಲ್ಲರನ್ನೂ ಕರೆದುಕೊಂಡು ಚಿತ್ರಶಾಲೆಗೆ ಬಂದನು. ಅವನು ಶನಿದೇವರನ್ನ ಕುರಿತು ಪ್ರಾರ್ಥಿಸಿದ ಕೂಡಲೇ ಹಂಸವು ಸಜೀವವಾಗಿ ತಾನು ನುಂಗಿದ ರತ್ನಹಾರವನ್ನು ಉಗುಳಿತು. ಇದೆಲ್ಲವನ್ನು ಕಂಡು ಶ್ರೀಪತಿ ಸಾಹುಕಾರ, ಚಂದ್ರಸೇನ ರಾಜನು ಆಲೋಲಿಕೆಯು ಬೆರಗುಗೊಂಡರು. ಆಲೋಲಿಕೆಯು ವಿಕ್ರಮನನ್ನು ವರಿಸಲು ನಿಶ್ಚಯಿಸಿದಳು. ಬಹು ಹರುಷಿತನಾದ ವೈಶ್ಯ ಸಾಹುಕಾರ ತನ್ನ ಕನ್ನಿಕೆಯನ್ನ ವಿಕ್ರಮನಿಗೆ ಕೊಟ್ಟು ಅವನ ಚರಣಗಳಿಗೆ ಎರಗಿ ತನ್ನ ತಪ್ಪಿಗಾಗಿ ಕ್ಷಮೆ ಬೇಡಿದನು. ಚಂದ್ರಸೇನ ರಾಜನು ವಿಕ್ರಮಾರ್ಕನುದ್ದೇಶಿಸಿ, ಮಹಾಪುರುಷನೇ, ನಿನ್ನಿಂದ ಯಾವ ದೇಶವು ಪುನೀತವಾಗಿದೆ, ನಿನ್ನ ನಿಜ ನಾಮಧೇಯವನ್ನು ತಿಳಿಸಬೇಕು ಎಂದು ಬಿನ್ನವಿಸಿದನು. ಆಗ ವಿಕ್ರಮರಾಜನು, ನಾನು ಉಜ್ಜಯಿನಿಯ ಅರಸನು, ನನ್ನ ಹೆಸರು ವಿಕ್ರಮನು ಎಂದೊಡನೆ ಚಂದ್ರಸೇನನು ಎದ್ದು ಹೋಗಿ ಸಾಷ್ಟಾಂಗವೆರಗಿ, ನನ್ನಿಂದ ಮಹತ್ತರ ಅನ್ಯಾಯ ಘಟಿಸಿತು, ಕ್ಷಮಿಸಬೇಕೆಂದು ಬೇಡಿಕೊಂಡನು. ಆಗ ವಿಕ್ರಮನು, ನನಗೆ ಪ್ರತಿಕೂಲ ಗ್ರಹಸ್ಥಿತಿ ಇರುವುದರಿಂದ ನನಗೆ ನೀವು ಹಾಗೆ ಮಾಡಿದಿರಿ. ಈಗ ಶನಿಕೃಪೆ ನನಗೆ ಒದಗಿರುವುದರಿಂದ ಹೀಗೆ ನುಡಿಯುವೆ. ಇರಲಿ, ಇದು ನಿನ್ನ ದೋಷವಲ್ಲ, ಶನಿರಾಯನ ಅವಕೃಪೆಯೇ ಇದಕ್ಕೆ ಕಾರಣವಾಗಿದೆ. ಆದ್ದರಿಂದ ಸಾಕಷ್ಟು ಕಷ್ಟ ನಷ್ಟಗಳಿಗೆ ನಾನು ಗುರಿಯಾಗಿದ್ದೇನೆ ಎಂದು ನುಡಿದು ಅರಸನು ವಿಕ್ರಮನಿಗೆ ವಿಪುಲ ಸಂಪತ್ತನ್ನು ಕೊಟ್ಟನು. ಅಲ್ಲದೆ ಪದ್ಮಸೇನೆಯನ್ನು ವಿಕ್ರಮನಿಗೆ ಮದುವೆ ಮಾಡಿ ಕೊಟ್ಟನು. ವಿಕ್ರಮನು ತನ್ನನ್ನು ರಕ್ಷಣೆ ಮಾಡಿದ
ಗಾಣಿಗನಿಗೆ ಒಂದು ನಾಡನ್ನು ಉಂಬಳಿಯಾಗಿ ಕೊಡಿಸಿದನು. ಚಂದ್ರಸೇನ ರಾಜ ಮತ್ತು ಶ್ರೀಪತಿ ಸಾಹುಕರನ ಅನುಮತಿಯನ್ನು ಪಡೆದು ತನ್ನ ಉಭಯ ಪತ್ನಿಯರೊಂದಿಗೆ ಚತುರಂಗದಳದ ಸಮೇತನಾಗಿ ಉಜ್ಜಯಿನಿಗೆ ಹಿಂದಿರುಗಿದನು. ಉಜ್ಜಯಿನಿಯ ಪುರವಾಸಿಗಳು ವಿಕ್ರಮನ ಪುನರಾಗಮನದಿಂದ ಆನಂದಯುಕ್ತರಾದರು. ಆ ಬಳಿಕ ಒಂದು ಶುಭ ಮುಹೂರ್ತದಲ್ಲಿ ವಿಕ್ರಮನು ತನ್ನ ಸಿಂಹಾಸನವನ್ನೇರಿದನು. ಮುಂದೆ ಅವನು ಶನೇಶ್ವರ ವ್ರತವನ್ನು ತಪ್ಪದೇ ಆಚರಿಸಿದನು. ಈ ಶನಿ ಮಹಾತ್ಮೆಯನ್ನು ಯಾರು ಭಕ್ತಿಯಿಂದ ಓದುವರೋ ಅಥವಾ ಪಠಣ ಮಾಡುವರೋ ಅವರ ಸಂಕಟಗಳೆಲ್ಲವೂ ಪರಿಹಾರವಾಗುವವು. ಶನಿದೇವನು ಪ್ರಸನ್ನನಾಗುವನು. ಶ್ರೀ ಶನಿದೇವಾಯ ನಮಃ ಇತಿ ಶ್ರೀ ಶನಿ ಮಹಾತ್ಮಂ ಸಂಪೂರ್ಣಂ. ಅತ ಶನೇಶ್ವರ ಸ್ತೋತ್ರಂ. ಏತಾನಿ ದಶ ನಾಮಾನಿ ಪ್ರಾತರುತ್ತಾಯ ಪಠೇತ್ ಶನೇಶ್ವರ ಕೃಪಾನ್ ಪಿಡಾನ್ ಕದಾಚಿತ್ ಭವಿಷ್ಯತಿ ಇತಿ ಶ್ರೀ ದಶರಥ ಪ್ರೋಕ್ತಂ ಶನೇಶ್ವರ ಸ್ತೋತ್ರಂ ಸಂಪೂರ್ಣಂ ಇತಿ ಶ್ರೀ ಶನೀಶ್ವರ ಸ್ತೋತ್ರಂ ಸಮಾಪ್ತ.